ಅತಿ ಹೆಚ್ಚು ಗಂಧದ ಮರ ಬೆಳೆಯುವ ದೇಶ ಭಾರತ. ಅತಿ ಹೆಚ್ಚು ಗಂಧ ರಫ್ತು ಮಾಡುವ ದೇಶ ಆಸ್ಟ್ರೇಲಿಯಾವಾಗಿದೆ. ಮುಖ್ಯವಾಗಿ ಇಂಡಿಯನ್ ಮತ್ತು ಪೆಸಿಫಿಕ್ ಗಂಧದ ಮರಗಳು ಎಂದು ಇದ್ದರೂ ಇನ್ನೂ ಹಲವು ಇವೆ. ಭಾರತದಲ್ಲಿ ಬೆಳೆಯುವ ಚಂದನ ಕೆಂಪು ಗಂಧದ ಮರ ಇನ್ನೊಂದು. ಮುಖ್ಯವಾಗಿ ವಿಧಿ, ಕೆತ್ತನೆ, ಕಾಸ್ಮೆಟಿಕ್, ನೇರ ಅಂದಕ್ಕೆ ಎಂದು ಗಂಧ ಬಳಸುತ್ತಾರೆ. ಅತಿ ಹೆಚ್ಚು ಗಂಧ ಬೆಳೆಯುವ 1ರಿಂದ 10ರವರೆಗಿನ ದೇಶಗಳು ಕ್ರಮವಾಗಿ ಮುಂದಿನಂತಿವೆ. ಭಾರತ ದೇಶದಲ್ಲಿ ಮುಖ್ಯವಾಗಿ ಕರ್ನಾಟಕ, ತಮಿಳುನಾಡು, ಕೇರಳಗಳಲ್ಲಿ ಬೆಳೆಯುತ್ತದೆ. ಧಾರ್ಮಿಕ ಬಳಕೆ ಹೆಚ್ಚು. ಅತಿ ಗಂಧ ಕಳ್ಳ ಸಾಗಾಟನೆಯ ದೇಶ ಎಂಬ ಕುಖ್ಯಾತಿಯು ಭಾರತಕ್ಕೆ ಇದೆ. ಆಸ್ಟ್ರೇಲಿಯಾ ತೋಪುಗಳಲ್ಲಿ ಬೆಳೆಯುವರು. ಜಾಗತಿಕವಾಗಿ ಅತಿ ಹೆಚ್ಚು ಗಂಧ ರಫ್ತು ಮಾಡುವ ದೇಶವಿದು. ಇಂಡೋನೇಷಿಯಾ ಬಹು ವಿವಿಧ ಕೆತ್ತನೆಗೆ ಹೆಚ್ಚು ಬಳಕೆ. ಶ್ರೀಲಂಕಾದ ಗಂಧ ಹೆಚ್ಚು ಗುಣಮಟ್ಟದ್ದು, ಅಲ್ಲಿಯ ಬಳಕೆ ಅಧಿಕ. ನೇಪಾಳ ರಫ್ತು ದೇಶವಾದರೂ ಬೇಡಿಕೆ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಬಾಂಗ್ಲಾದೇಶ್, ಚೀನಾ, ಫಿಜಿ, ಪಾಪುವಾ ನ್ಯೂ ಗಿನಿಯಾ, ಥೈಲ್ಯಾಂಡ್ ದೇಶಗಳಲ್ಲೂ ಗಂಧ ಬೆಳೆಯುವರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.